ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕೈಕೋ ಪ್ರದೇಶದ ರಸ್ತೆಗೆ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಮಂಜೂರಾದ 29 ಲಕ್ಷ ರೂಪಾಯಿ ಅನುದಾನದಡಿ 580 ಮೀಟರ್ ಉದ್ದದ ಕಾಂಕ್ರೀಟೀಕರಣಗೊಂಡ ರಸ್ತೆಯನ್ನು ಉದ್ಘಾಟನೆ ಮಾಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್ ಕೈಕೋ ಕಾಂಕ್ರೀಟೀಕರಣ ರಸ್ತೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಮಸ್ಯೆಗಳು ಹಲವಾರು ಇವೆ. ಪ್ರಮುಖ ರಸ್ತೆಗಳು ಉತ್ತಮವಾಗಿ ಕಂಡರೂ ಒಳರಸ್ತೆ, ಒಳಚರಂಡಿ, ಸರ್ಕಾರಿ ಶಾಲೆಗಳು ತೀರಾ ಹದಗೆಟ್ಟ ಸ್ಥಿತಿಯಲ್ಲಿವೆ. ಇವೆಲ್ಲವನ್ನು ಮನಗಂಡು ತನ್ನದೇ ಪರಿಸರವಾಗಿರುವುದರಿಂದ ಹೆಚ್ಚಿನ ಒತ್ತು ನೀಡಿ ನನಗಿರುವ ಸೀಮಿತ ವಾರ್ಷಿಕ ಅನುದಾನದೊಳಗೆ ಅಭಿವೃದ್ಧಿ ಕೆಲಸಗಳನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಕೈಕೋ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟು ಪರಿಸರದ ಜನತೆಗೆ ಹೋಗಲು ಅನಾನುಕೂಲವಾಗಿತ್ತು. ಈ ಭಾಗದ ನಗರಸಭೆ ಸದಸ್ಯರ ಹಾಗೂ ಸ್ಥಳೀಯರ ಬೇಡಿಕೆಯನ್ನು ಮನಗಂಡು 2 ತಿಂಗಳ ಹಿಂದಷ್ಟೇ ಅನುದಾನವನ್ನು ಮಂಜೂರು ಮಾಡಿದ್ದೆ. ಅದರಂತೆ ಗುತ್ತಿಗೆದಾರರ ಶ್ರಮದಿಂದ ವೇಗವಾಗಿ ಅಚ್ಚುಕಟ್ಟಾದ ರಸ್ತೆ ನಿರ್ಮಾಣವಾಗಿದೆ ಎಂದು ಹೇಳಿದರು. ಸದಾ BMW, ರೇಂಜ್ ರೋವರ್ನಂಥ ಐಷಾರಾಮಿ ಕಾರುಗಳು ಪ್ರಯಾಣಿಸುವ ವಿಜಾ ಗ್ರೂಪ್ ಸ್ಥಾಪಕ ಬಹುಕೋಟಿ ಒಡೆಯ ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್ ರಸ್ತೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಿಕ್ಷಾ ಮೂಲಕ ಪ್ರಯಾಣಿಸಿ ಸರಳತೆ ಮೆರೆದರು. ಭಾಳ ಒಂದು ರಸ್ತೆ ಕಂಡೀಷನಲ್ಲಿ ಸ್ಥಿತಿಯಲ್ಲಿ ರಸ್ತೆ ಇತ್ತು. ಅದಕ್ಕೆ ಒಂದು ಕಾಂಕ್ರೀಟ್ ರಸ್ತೆ ಮಾಡೋದು ಸ್ಥಳೀಯರ ಬೇಡಿಕೆ ಕೂಡ ಇತ್ತು. ಒಂದು ಸಾರ್ವಜನಿಕರಿಗೆ ಒಂದು ರಸ್ತೆಯನ್ನು ನಾನು ಉದ್ಘಾಟಿಸಿದ್ದೇನೆ. ನಮ್ಮ ಸ್ಥಳೀಯ ಶಾಸಕರಾದ ಕೌನ್ಸಿಲರಾದ ಬಶೀರ್ ಅವರು ಮತ್ತು ಅವರ ಕೆಲವು ಇಬ್ರಾಹಿಂ ಮತ್ತು ಇವರ ಎಲ್ಲರೂ ಸೇರಿ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಅದೊಂದು ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಹೇಳಿ ಭಾಳ ಕಷ್ಟದಲ್ಲಿತ್ತು. ಇವತ್ತು ಹೋಗು ಬರಲಿಕ್ಕೆ ಭಾಳ ಅನಾನುಕೂಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ರಸ್ತೆಯನ್ನು ಉಪಯೋಗಿಸಿ ಇವತ್ತು ಭಾಳ ಒಂದು ಸೂಕ್ತ ಸಮಯದಲ್ಲಿ ಬಹುಶಃ ನಾನು 2 ತಿಂಗಳ ಮುಂಚೆ ಇದಕ್ಕೆ ಒಂದು ಅಂಕಿತವನ್ನು ನೀಡಿದೆ. ನಮ್ಮ ಕಾಂಟ್ರಾಕ್ಟರ್ ಮಕ್ಬೂಲ್ನವರು ಭಾಳ ಸ್ಪೀಡಾಗಿ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ತಂದಿದೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ನಾವು ಈ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಪಕ್ಷಾತೀತ ಇರಬಾರದು. ಅದು ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕ ಅಭಿವೃದ್ಧಿಗಾಗಿ ನಾವು ಉತ್ತಮ ಕೆಲಸ ಮಾಡಿ ನಮ್ಮ ಜವಾಬ್ದಾರಿ ಇರುತ್ತೆ. ಇದು ನನ್ನ ಪರಿಸರ, ನನ್ನದೇ ಆದಂಥ ಒಂದು ಕ್ಷೇತ್ರ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿಯನ್ನು ನಾನು ಒತ್ತು ಕೊಡ್ತಾ ಇದ್ದೀನಿ. ಅಭಿವೃದ್ಧಿಯಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ. ಇಂಜಿನ್ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಸಿಕ್ಕಾಪಟ್ಟೆ ಬಹಳ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮುಂದೆ ಈ ಒಂದು ದೇಶದ ಹಲವು ಅನಾನುಕೂಲತೆಯನ್ನು ಸರಿಪಡಿಸ್ತಾರೆ. ನಾನು ಮತ್ತಷ್ಟು ಈ ಅಭಿವೃದ್ಧಿ ಕೆಲಸಕ್ಕೆ ಒತ್ತು ನೀಡ್ತೀವಿ ಅಂತ ಹೇಳ ಬಯಸ್ತೇನೆ ಈ ಸಮಯದಲ್ಲಿ. ಜೊತೆಯಲ್ಲಿ ಈಗ ನಾವು ನೋಡಿರ್ಬೋದು ಬಹಳಷ್ಟು